ಪವರ್ ಸ್ಟಾರ್, ಸೂಪರ್ ಸ್ಟಾರ್, ಚಾಲೆಂಜಿಂಗ್ ಸ್ಟಾರ್ ಜೊತೆಗೆಲ್ಲ ಆಕ್ಟ್ ಮಾಡಿದಿರಲ್ಲ, ನಿಮ್ ಫೇವರೆಟ್ ಸ್ಟಾರ್ ಯಾರು ಮೇಡಮ್? ಫ್ಯಾಮಿಲಿ ಸ್ಟಾರ್. ಸಿನಿಮಾದಲ್ಲಿ ಕಷ್ಟದಲ್ಲಿರೋರ್ನ ಸ್ಟಾರ್ ಕಾಪಾಡ್ತಾರೆ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಫ್ಯಾಮಿಲಿ ಸ್ಟಾರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಫ್ಯಾಮಿಲಿ ಸ್ಟಾರ್. Malabar Gold and Diamonds. Celebrate the beauty of life. Volkswagen. Digital Planet. Enapoya deemed to be university. The Ocean Pearl, welcome to hospitality. ಆರೋಗ್ಯವಂತ ನಾಳೆಗಾಗಿ KS ಹೆಗ್ಡೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್. ನಿಪಾನ್ ಪೇಂಟ್ ಗಿಂತ ಹೆಚ್ಚು ಅತಿ ಶೀಘ್ರದಲ್ಲಿ. ಇಂದು ಮಧ್ಯಾಹ್ನ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಹ ಪ್ರಾಯೋಜಕರು ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್, ಫೋಕ್ಸ್ ವ್ಯಾಗನ್. ನಮಸ್ಕಾರ, ನಾನು ಲಿಖಿತಾ ಸಾಲ್ಯಾನ್. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆನ್ಸ್ ಇಂದು ಮಧ್ಯಾಹ್ನಕ್ಕೆ ಸ್ವಾಗತ. ಪವರ್ಡ್ ಬೈ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್, ಫೋಕ್ಸ್ ವ್ಯಾಗನ್, ಮಂಗಳೂರು. ಇದೀಗ ಸುದ್ದಿಯ ವಿವರ. ಹೆಜಮಾಡಿಯ ಏಳೂರು ಮೊಗವೀರ ಮಹಾಸಭಾ ವತಿಯಿಂದ ಹೆಜಮಾಡಿ ಮೊಗವೀರ ಸಭಾದ ಆಯೋಜನೆಯಲ್ಲಿ ಹೆಜಮಾಡಿಯ ಅಮಾಸೆ ಕರಿಯದಲ್ಲಿ ಸಮುದ್ರಕ್ಕೆ ಪೂಜೆ ಸಲ್ಲಿಸಿ ಹಾಲು, ಸಿಯಾಳ, ತೆಂಗಿನಕಾಯಿಯನ್ನು ಸಮರ್ಪಣೆ ಮಾಡಲಾಯಿತು. 7 ಗ್ರಾಮಗಳ ಮೊಗವೀರ ಸಭಾದ ವತಿಯಿಂದ ಹೆಜಮಾಡಿಯ ವೀರಮಾರುತಿ ದೇವಸ್ಥಾನದಲ್ಲಿ ಸಾಮೂಹಿಕ ಪ್ರಾರ್ಥನೆಯನ್ನು ಸಲ್ಲಿಸಿ ಭಜನೆಯ ಮೂಲಕ ಹೂವು, ಹಣ್ಣು, ಹಾಲನ್ನು ಹೆಜಮಾಡಿಯ ಅಮಾಸೆ ಕರಿಯ ಸಮುದ್ರ ಕಿನಾರೆಗೆ ತರಲಾಯಿತು. ಸಮುದ್ರ ಕಿನಾರೆಯಲ್ಲಿ ಸಾಮೂಹಿಕ ಪ್ರಾರ್ಥನೆ, ಪೂಜೆಯನ್ನು ಸಲ್ಲಿಸಿದ ಬಳಿಕ ಸಮುದ್ರಕ್ಕೆ ಹೂ, ಹಣ್ಣು, ತೆಂಗಿನಕಾಯಿ ಹಾಗೂ ಹಾಲನ್ನು ಸಮರ್ಪಿಸಲಾಯಿತು. ಈ ಸಂದರ್ಭ ದಕ್ಷಿಣ ಕನ್ನಡ ಮೊಗವೀರ ಮಹಾಜನ ಸಂಘದ ಕಾರ್ಯದರ್ಶಿ ಶರಣ್ ಕುಮಾರ್ ಮಟ್ಟು, ಏಳೂರು ಮೊಗವೀರ ಮಹಾಸಭಾದ ಅಧ್ಯಕ್ಷ ದಿವಾಕರ ಹೆಜಮಾಡಿ, ಕಾರ್ಯದರ್ಶಿ ಬಾಲಕೃಷ್ಣ ಸುವರ್ಣ, ಮಾಜಿ ಅಧ್ಯಕ್ಷರಾದ ಸದಾಶಿವ ಕೋಟ್ಯಾನ್, ವಿಜಯ್ ಕೋಟ್ಯಾನ್, ಎಚ್ ರವಿಕುಂದರ್, 7 ಗ್ರಾಮಗಳ ಗುರಿಕಾರರು, ಅಧ್ಯಕ್ಷರು, ಸಮಿತಿಯ ಸದಸ್ಯರು, ಮಹಿಳಾ ಮಂಡಳಿಗಳ ಸದಸ್ಯರುಗಳು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಸುರೇಶ್ ಶರ್ಮಳ್, ವಿ4 ನ್ಯೂಸ್, ಪಡುಬಿದ್ರೆ. ಪವರ್ ಫ್ರೆಂಡ್ಸ್ ಬೆದ್ರ ಮಹಿಳಾ ಘಟಕ ಮತ್ತು ಇನ್ನರ್ವಿಲ್ ಕ್ಲಬ್ ಆಫ್ ಮೂಡುಬಿದ್ರೆ ಇವುಗಳ ಜಂಟಿ ಆಶ್ರಯದಲ್ಲಿ ಮಂಗಳೂರಿನ ಎಜೆ ವೈದ್ಯಕೀಯ ಮಹಾವಿದ್ಯಾಲಯ ಆಸ್ಪತ್ರೆಯ ವೈದ್ಯಾಧಿಕಾರಿಗಳಿಂದ ಕನ್ನಡ ಭವನದಲ್ಲಿ ಉಚಿತ ಕಣ್ಣಿನ ತಪಾಸಣೆ ಹಾಗೂ ಉಚಿತ ಆರೋಗ್ಯ ತಪಾಸಣಾ ಶಿಬಿರವು ನಡೆಯಿತು. ಇನ್ನರ್ವಿಲ್ ಕ್ಲಬ್ನ ಅಧ್ಯಕ್ಷೆ ಬಿಂದಿಯಾ ಎಸ್ ಶೆಟ್ಟಿ ಅಧ್ಯಕ್ಷತೆ ವಹಿಸಿ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿ, ನಮಗೆ ಆರೋಗ್ಯ ಮುಖ್ಯವಾಗಿರಬೇಕು. ಒಂದೊಂದು ಅಂಗವೂ ಪ್ರಾಮುಖ್ಯತೆಯನ್ನು ಹೊಂದಿದೆ. ಆದ್ದರಿಂದ ನಾವೆಷ್ಟು ನಮ್ಮ ಆರೋಗ್ಯದ ಕಡೆ ಗಮನ ಹರಿಸಿದರೂ ಸಾಲದು ಎಂದ ಅವರು, ಪವರ್ ಫ್ರೆಂಡ್ಸ್ ಕಳೆದ 3 ವರ್ಷಗಳಿಂದ ಸಾಮಾಜಿಕ ಕಳಕಳಿಯ ಕೆಲಸಗಳನ್ನು ಮಾಡುತ್ತಾ ಬರುತ್ತಿದ್ದು, ನಮ್ಮ ಕ್ಲಬ್ ಕೂಡ ಜೊತೆ ಸೇರಿ ಸಮಾಜ ಸೇವೆಯನ್ನು ಮಾಡಲು ಹೊರಟಿದ್ದು, ಇದಕ್ಕೆ ಪವರ್ ಫ್ರೆಂಡ್ಸ್ ಸಹಕಾರ ನೀಡಿದೆ ಎಂದರು. ಈಗ ನಮಗೆ ಹೆಲ್ತ್ ಅಂದ್ರೆ ತುಂಬಾ ಮುಖ್ಯವಾಗಿದೆ. ಅದರ ಬಗ್ಗೆ ಎಷ್ಟು ಕೇರ್ ತಗೊಂಡ್ರೆ ಸಹ ಸಾಕಾಗುದಿಲ್ಲ. ನಮ್ಮ ದೇಹದಲ್ಲಿರುವ ಒಂದೊಂದು ಪಾರ್ಟ್ ಕೂಡ ನಮಗೆ ತುಂಬಾ ಮುಖ್ಯವಾದದ್ದು. ಹಾಗಾಗಿ ನಾವು ಅದರ ಬಗ್ಗೆ ನಾವು ತುಂಬಾ ಕೇರ್ ತಗೊಳ್ಬೇಕು ಈಗ. ಹಾಗೆ ನಾನು ಪವರ್ ಫ್ರೆಂಡ್ಸ್ ಅವರ ಬಗ್ಗೆ ಹೇಳುದಾದ್ರೆ, ಅವರು ತುಂಬಾ ಒಳ್ಳೆ ಸಮಾಜ ಸೇವೆಯನ್ನು ಮಾಡ್ತಾ ಇದ್ದಾರೆ. ಹಾಗೆ ನಾನು ಅವರ ಹತ್ರ ಈ ವರ್ಷ ನಾವು ಕೂಡ ನಿಮ್ಮೊಟ್ಟಿಗೆ ಸೇರ್ತೇನೆ ಅಂತ ಹೇಳಿದಕ್ಕೆ ತುಂಬಾ ಖುಷಿಯಲ್ಲಿ ಒಪ್ಪಿಕೊಂಡ್ರು. ಹಾಗಾಗಿ ನಾನು ಒಂದು ಹೇಳಿದೆ, ನನಗೆ ಮಾತ್ರ ಪ್ರಚಾರ ಮಾಡಲಿಕ್ಕೆ ತುಂಬಾ ಕಷ್ಟ ನಮ್ಮ ಕ್ಲಬ್ ಇಂದ ಅಂತ ಹೇಳಿ. ಅದಕ್ಕೆ ಪರವಾಗಿಲ್ಲ ಮೇಡಮ್, ಪ್ರಚಾರ ನಾವು ಮಾಡ್ತೇವೆ ಅಂತೇಳಿ ಹೇಳಿದ್ದಾರೆ. ಹಾಗೆ ತುಂಬಾ ಒಳ್ಳೆ ಪ್ರಚಾರ ಮಾಡಿದ್ದಾರೆ. ಹಳ್ಳಿಗೆ ರೀಚ್ ಆಗುವ ಹಾಗೆ ತುಂಬಾ ಒಳ್ಳೆ ಪ್ರಚಾರ ಮಾಡಿದ್ದಾರೆ. ಹಾಗಾಗಿ ನನಗೆ ಈ ಇವತ್ತಿನ ಕಾರ್ಯಕ್ರಮ ತುಂಬಾ ಸಕ್ಸಸ್ ಆಗ್ತದೆ ಅಂತ ಹೇಳಿ ಎಣಿಸಿದ್ದೇನೆ ಇವರೊಟ್ಟಿಗೆ ಸೇರಿ. ಹಾಗೆ ಮುಂದೆ ಕೂಡ ನನಗೆ ಇವರು ಇದೇ ರೀತಿ ಸಹಕಾರವನ್ನು ಕೊಡಬೇಕು ಅಂತ ಕೇಳಿಕೊಳ್ತೇನೆ. ಹೋಲಿ ರೋಸರಿ ಪಿಯು ಕಾಲೇಜಿನ ಪ್ರಭಾರ ಪ್ರಾಂಶುಪಾಲೆ ರಮಾ ಪದ್ಮನಾಭ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಎಂಬಂತೆ ಪವರ್ ಫ್ರೆಂಡ್ಸ್ ಸಾಮಾಜಿಕ ಕಳಕಳಿಯನ್ನು ಇಟ್ಟುಕೊಂಡು ಸಮಾಜಕ್ಕೆ ಕೊಡುಗೆ ನೀಡುತ್ತಿದೆ. ಸಾಮಾಜಿಕ ಕಳಕಳಿಯನ್ನು ಇಟ್ಟುಕೊಳ್ಳುವ ಮೂಲಕ ತನ್ನ ಅಸ್ತಿತ್ವವನ್ನು ಉಳಿಸಿಕೊಂಡಿದೆ ಎಂದರು. ಶುಭ ಮುಂಜಾನೆಯ ವಂದನೆಗಳು. ನಮ್ಮ ಪವರ್ ಫ್ರೆಂಡ್ಸ್ ಬೆಂದ್ರ ಕೆರೆಯ ನೀರನ್ನ ಕೆರೆಗೆ ಚೆಲ್ಲಿ ಅಂತ ಹೇಳ್ತಾರೆ. ಇದರ ಅರ್ಥ ಏನಂತ ಹೇಳಿದ್ರೆ, ನಾವು ಯಾವುದನ್ನು ಪಡೆದಿದ್ದೇವೋ ಅದರ ಒಂದು ಪಾಲನ್ನಾದರೂ ನಾವು ಸಮಾಜಕ್ಕೆ ನೀಡಬೇಕು ಅನ್ನುವಂಥ ಒಂದು ಒಳ್ಳೆಯ ಉದ್ದೇಶವನ್ನು ಈ ಒಂದು ವೃತ್ತಿ ಅಳವಡಿಸಿಕೊಂಡಿದೆ. ಅದೇ ರೀತಿ ನಮ್ಮ ಪವರ್ ಫ್ರೆಂಡ್ಸ್ ಬೆಂದ್ರ ಇದರ ಬಗ್ಗೆ ಎಷ್ಟು ಹೇಳಬೇಕಂದ್ರೂ ಕಡಿಮೆ. ಏನಕ್ಕೆ ಅಂತ ಹೇಳಿದ್ರು
ಏನಕ್ಕೆ ಅಂತ ಹೇಳಿದ್ರೆ ಕೆಲವು ತಂಡಗಳು ಇದೇ ರೀತಿ ಇನ್ನೂ ಹೆಚ್ಚು ತಂಡಗಳು ಈ ರೀತಿ ಹೆಸರನ್ನು ಇಟ್ಟುಕೊಂಡು ಸಮಾಜದಲ್ಲಿ ಇರಬಹುದು. ಅವುಗಳ ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ ಆ ತಂಡಗಳನ್ನು ಕಟ್ಟಿಕೊಂಡು ಅನೇಕ ರೀತಿಯ ಏನು ಪಬ್ಲಿಸಿಟಿಗೋಸ್ಕರ ಮಾಡ್ತಾರೆ. ಆದರೆ ನಮ್ಮ ಪವರ್ ಫ್ರೆಂಡ್ಸ್ ತಂಡ ಹಾಗಲ್ಲ. ಸಾಮಾಜಿಕವಾದ ಕಳಕಳಿಯನ್ನು ಇಟ್ಟುಕೊಂಡಿರುವಂತಹ ಒಂದು ತಂಡ. ತಾನು ಇದರಲ್ಲಿ ಇರುವಂತಹ ಇದೆಲ್ಲ ಅಧ್ಯಕ್ಷರಾದಂತಹ ಶ್ರೀಯುತ ವಿನಾಯಕ್ ಪ್ರಸಾದ್, ಅದೇ ರೀತಿ ಇವರಿಗೆ ಬೆಂಬಲವನ್ನು ನೀಡುತ್ತಿರುವಂತಹ ಎಲ್ಲ ತಂಡದ ಸದಸ್ಯರಿಗೆ ನಾನು ಖಂಡಿತವಾಗಿಯೂ ಈಗ ಅಭಿನಂದನೆಗಳನ್ನು ಹೇಳಲೇಬೇಕು. ಪ್ರಾರಂಭವಾಗಿ ಕೇವಲ 3 ವರ್ಷ ಆಗಿದ್ದರೂ ಕೂಡ ಜನಪರವಾದ ಕಾರ್ಯಗಳನ್ನು ಮಾಡುತ್ತಾ ಸಮಾಜದಲ್ಲಿ ತನ್ನ ಅಸ್ತಿತ್ವವನ್ನು ಗಟ್ಟಿಯಾಗಿ ನೆಲೆಯೂರುವಲ್ಲಿ ಯಶಸ್ವಿಯಾದಂತಹ ತಂಡ ನಮ್ಮ ಪವರ್ ಫ್ರೆಂಡ್ಸ್ ಬೆದ್ರ. ಇವರ ಜೊತೆಗೆ ಇನ್ನೊಂದು ಸಾಮಾಜಿಕ ಬದ್ಧತೆಯನ್ನು ಹೊಂದಿರುವಂತಹ ತಂಡ ಇನ್ನರ್ ವೀಲ್ ತಂಡ ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಸೊ ಇವರಿಬ್ಬರು ಒಟ್ಟಾಗಿ ಸೇರಿ ಈ ಒಂದು ಮಹಾ ರೀತಿಯಂತಹ ಒಂದು ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಿದ್ದಾರೆ. ಈ ಶಿಬಿರದಲ್ಲಿ ನಡೆಯುವಂತಹ ಎಲ್ಲ ಒಂದು ತಪಾಸಣೆಗಳು ಉತ್ತಮ ಆರೋಗ್ಯಕರವಾಗಿರಲಿ, ಇಲ್ಲಿಗೆ ಬಂದಂತಹ ಫಲಾನುಭವಿಗಳಿಗೆ ಇದರಿಂದ ಉತ್ತಮ ಲಾಭ ಸಿಗಲಿ. ಶಿಬಿರದಲ್ಲಿ 61 ಜನ ಸಾಮಾನ್ಯ ಆರೋಗ್ಯ ತಪಾಸಣೆ, 308 ಜನ ಕಣ್ಣು ತಪಾಸಣೆ, ಉಚಿತ ಕಣ್ಣಿನ ಪೊರೆ ತಪಾಸಣೆಗೆ ಶಸ್ತ್ರಚಿಕಿತ್ಸೆ ನಡೆಸಲು 49 ಜನ, ಕಿವಿ, ಮೂಗು, ಗಂಟಲು ತಪಾಸಣೆಗೆ 57, ದಂತ ಪರೀಕ್ಷೆಯಲ್ಲಿ 70 ಜನ, ಮಧುಮೇಹ, ರಕ್ತದೊತ್ತಡಕ್ಕೆ 285 ಜನ, ಹೃದಯ ಸಂಬಂಧಿಗೆ 84, ಹೀಗೆ ಒಟ್ಟು 914 ಜನರು ತಪಾಸಣೆ ಮಾಡಿಸಿಕೊಂಡರು. ಈ ಸಂದರ್ಭ ಗುರುಪ್ರಸಾದ್ ಮತ್ತಿತರರು ಉಪಸ್ಥಿತರಿದ್ದರು. ಪವರ್ ಫ್ರೆಂಡ್ಸ್ನ ಅಧ್ಯಕ್ಷ ವಿನಯ್ ಕುಮಾರ್, ಯಕ್ಷನಿಧಿಯ ಅಧ್ಯಕ್ಷೆ ಲತಾ ಸುರೇಶ್, ಆಸ್ಪತ್ರೆಯ ವೈದ್ಯೆ ಶ್ರೇಷ್ಠ ಗ್ರೀಷ್ಮಾ, ಬಡಗೇಡ ಪದವಿನ ಗ್ರಾಮ ಆಡಳಿತಾಧಿಕಾರಿ ಪವಿತ್ರ ಶಿವಪ್ರಸಾದ್ ಅತಿಥಿಗಳಾಗಿ ಭಾಗವಹಿಸಿದ್ರು. ವಕೀಲ, ಪವರ್ ಫ್ರೆಂಡ್ಸ್ನ ಉಪಾಧ್ಯಕ್ಷ ಜಯಪ್ರಕಾಶ್ ಭಂಡಾರಿ ಸ್ವಾಗತಿಸಿ ಶಿಬಿರದ ಬಗ್ಗೆ ಮಾಹಿತಿ ನೀಡಿದ್ರು. ಗುಲಾಬಿ ಬಣ್ಣದ ಕಾರ್ಡ್ ಕೊಟ್ಟಿದ್ದಾರೆ. ಇವತ್ತು ಪರೀಕ್ಷೆ ಮಾಡುವಾಗ ಯಾರಿಗಾದರೂ ಕಣ್ಣಿನ ಶಸ್ತ್ರಚಿಕಿತ್ಸೆ ಆಗಲಿ ಬೇರೆ ಚಿಕಿತ್ಸೆ ಅಗತ್ಯ ಕಂಡು ಬಂದಲ್ಲಿ ನಾಳೆ ಎಜೆ ಆಸ್ಪತ್ರೆಯಿಂದ ಇಲ್ಲಿಗೆ ವಾಹನ ಬರ್ತದೆ. ನಿಮ್ಮನ್ನು ಅವರು ಅಲ್ಲಿಗೆ ಕರ್ಕೊಂಡು ಹೋಗಿ ಉಚಿತವಾಗಿ ಚಿಕಿತ್ಸೆ ಪಡಿಸುವಂತಹ ವ್ಯವಸ್ಥೆ ಈ ಕ್ಯಾಂಪಿನಲ್ಲಿದೆ. ಸುಧಾಕರ್ ಶೆಟ್ಟಿ ಕಾರ್ಯಕ್ರಮ ನಿರೂಪಿಸಿದ್ರು. ಇನ್ನರ್ವಿಲ್ ಕ್ಲಬ್ನ ಕಾರ್ಯದರ್ಶಿ ಡಾಕ್ಟರ್ ಸೀಮಾ ಸುದೀಪ್ ವಂದಿಸಿದ್ರು. ಪ್ರೇಮಶ್ರೀ, V4 ನ್ಯೂಸ್, ಮೂಡುಬಿದಿರೆ. ಗಂಡನ ಹೆತ್ತವರ ಸೇವೆಯಲ್ಲಿ ಲೋಪ ಮಾಡಿದ್ದಾಳೆ ಎಂಬುದು ವಿಚ್ಛೇದನ ನೀಡಲು ಕಾರಣವಾಗದು ಎಂದು ಅಲಹಾಬಾದ್ ಹೈಕೋರ್ಟ್ ಹೇಳಿದೆ. ಅಲಹಾಬಾದ್ ಹೈಕೋರ್ಟ್ ಜಸ್ಟಿಸ್ಗಳಾದ ಸೌಮಿತ್ರ ದಯಾಲ್ ಮತ್ತು ಡಿ ರಮೇಶ್ ಅವರಿದ್ದ ಪೀಠವು ಹೀಗೆ ಹೇಳಿ ವಿಚ್ಛೇದನ ಕೋರಿದ್ದ ಗಂಡನ ಅರ್ಜಿಯನ್ನು ವಜಾ ಮಾಡಿತು. ಪ್ರತಿಯೊಂದಕ್ಕೂ ಕೋರ್ಟ್ ಕಾನೂನು ಮಾಡಲಾಗದು. ಹೆಂಡತಿಗೆ ಗಂಡನ ಹೆತ್ತವರ ಸೇವೆಯೇ ಕರ್ತವ್ಯವಲ್ಲ. ಇದು ಮದುವೆ ಬಿಡುಗಡೆ ಕೇಳಲು ನೆವನ ಹೊರತು ಕಾರಣವಾಗದು ಎಂದು ಹೈಕೋರ್ಟ್ ಹೇಳಿತು. ಮಂಜೇಶ್ವರ ಗ್ರಾಮ ಪಂಚಾಯತ್ ಹಾಗೂ ಮಂಜೇಶ್ವರ ಕೃಷಿ ಭವನದ ಸಂಯುಕ್ತ ಆಶ್ರಯದಲ್ಲಿ ಕೃಷಿಕರ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಯಿತು. ಮಂಜೇಶ್ವರ ಬ್ಲಾಕ್ ಕಚೇರಿ ಸಭಾಂಗಣದಲ್ಲಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ಮಹಮ್ಮದ್ ಸಿದ್ದಿಕ್ ಅಧ್ಯಕ್ಷತೆ ನಡೆದ ಕಾರ್ಯಕ್ರಮವನ್ನು ಮಂಜೇಶ್ವರ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಜೀನ್ ಲಬೇನಾ ಮೋಂತೇರು ಉದ್ಘಾಟಿಸಿದರು. 9 ವಿಭಾಗಗಳಲ್ಲಾಗಿ ಉಮ್ಮಾವತಿ ಆರ್ ನಾಯ್ಕ್, ಇಬ್ರಾಹಿಂ ಹಾಜಿ, ಶಾರದಾ, ಗಿರಿಜಾ ಸೇರಿದಂತೆ 11 ರೈತರನ್ನು ಸನ್ಮಾನಿಸಲಾಯಿತು. ಸಮಾರಂಭದಲ್ಲಿ ಮಂಜೇಶ್ವರ ಗ್ರಾಮ ಪಂಚಾಯತ್ ಸದಸ್ಯರು, ಬ್ಲಾಕ್ ಪಂಚಾಯತ್ ಸದಸ್ಯರು, ಮಂಜೇಶ್ವರಂ ಸೇವಾ ಸಹಕಾರಿ ಬ್ಯಾಂಕ್ ಸದಸ್ಯರು, ಕೃಷಿ ಅಭಿವೃದ್ಧಿ ಸಮಿತಿ ಸದಸ್ಯರು ಸೇರಿದಂತೆ ಪಂಚಾಯತ್ ಮಟ್ಟದ ಕೃಷಿ ರಸಪ್ರಶ್ನೆ ಸ್ಪರ್ಧೆಯಲ್ಲಿ ವಿಜೇತರಾದ 130 ಮಂದಿಗೆ ಬಹುಮಾನ ವಿತರಿಸಲಾಯಿತು. ಎಲ್ಲಿ ತನಕ ಮಾನವ ಸಂಕುಲ ಇದೆಯೋ ಅಲ್ಲಿ ತನಕ ಸಮೇತ ಕೃಷಿ ಹೇಳುವಂಥದ್ದು ನಮ್ಮ ಎಲ್ಲರ ಬೆನ್ನೆಲುಬು ಆಗಿದೆ. ಕೃಷಿ ಎಲ್ಲಿ ತನಕ ಇರುತ್ತೋ ಅಲ್ಲಿ ತನಕ ಜೀವ ಸಂಕುಲಗಳು ಇದ್ದೇ ಇರ್ತದೆ. ಆ ಜೀವ ಸಂಕುಲಗಳು ಎಲ್ಲಿ ಇರ್ತದೋ ಅಲ್ಲಿ ತನಕ ನಾವು ಕೃಷಿಗೆ ಉತ್ತೇಜನವನ್ನು ಕೊಡಬೇಕು, ಅದಕ್ಕೆ ಒತ್ತನ್ನು ನೀಡಬೇಕು ಅಂತ ಹೇಳುವಂತ ನಿಟ್ಟಿನಲ್ಲಿ ಸರ್ಕಾರ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಕಾರ್ಯಕ್ರಮ ಮಾತ್ರ ಹಲವಾರು ಸವಲತ್ತುಗಳನ್ನು ಕೊಡ್ತಾ ಇರುವಂತಹ ದಿನ ಆಗಿದೆ. ಗ್ರಾಮ ಪಂಚಾಯತಿನಿಂದ ಹಲವಾರು ಯೋಜನೆಗಳನ್ನು ಈಗಾಗಲೇ ನಾವು ಅಪ್ಲಿಕೇಶನ್ ಕೊಟ್ಟು ನಾವು ಈಗ ಕೊಟ್ಟಿದ್ದೇವೆ. ಕೊಡ್ಲಿಕ್ಕೆ ಸ್ವಲ್ಪ ಸಮಯ ಆಗಿದೆ. ಯಾಕಂತ ಹೇಳಿದ್ರೆ ಇಲೆಕ್ಷನ್ ಕಾರಣ, ಇಲೆಕ್ಷನ್ ಇಂದ ಕೊಡ್ಲಿಕ್ಕೆ ಆರ್ಡರ್ ಬರದೇ ಇರುವ ಕಾರಣ ನಮಗೆ ಲೇಟ್ ಆಗಿತ್ತು. ಈಗ ನಾವು ಶುರು ಮಾಡಿದ್ದೇವೆ. ಶುರು ಮಾಡೋಕ್ಕಿಂತ ಮೊದಲು ಸಮೇತ ರೈತರಿಗಾಗಿ ಯೋಜನೆಗಳನ್ನು ಈಗಾಗಲೇ ಶುರು ಮಾಡಿಯಾಗಿದೆ. ಆದ್ರೆ ರೈತರ ದಿನಾಚರಣೆ ಯಾಕೆ ಆಚರಿಸಬೇಕು ಅಂತ ಹೇಳಿದ್ರೆ ಇಡೀ ವರ್ಷ ನಿರತವಾಗಿ ಇಡೀ ವರ್ಷಾದ್ಯಂತ ಬೇರೆಯವರಿಗಾಗಿ ಅವರು ಕಷ್ಟಪಡ್ತಾ ಇದ್ದಾರೆ. ತಮ್ಮ ಸುಖ ಸಂತೋಷವನ್ನು ಬಿಟ್ಟು ಬೆಳಗಿನಿಂದ ಹಿಡಿದು
ರಾತ್ರಿ ತನಕ ಒಂದು ಜೀವ ಒಂದು ಕಷ್ಟಪಡ್ತಾ ಇದೆ ಅಂತ ಹೇಳಿದ್ರೆ ಅದು ರೈತ ವರ್ಗ ಮಾತ್ರ. ಆ ರೈತರು ಇಲ್ಲ ಅಂತ ಹೇಳಿದ್ರೆ ಯಾವ ಸಂಕುಲ ಸಮೇತ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಕೃಷಿ ಅಧಿಕಾರಿ ಶ್ರೀನಾಥ್ ಸ್ವಾಗತಿಸಿ ಸಹಾಯಕ ಕೃಷಿ ಅಧಿಕಾರಿ ರಾಧಾಕೃಷ್ಣನ್ ಧನ್ಯವಾದವನ್ನು ಸಲ್ಲಿಸಿದರು. ರೆಹಮಾನ್ ಉದ್ಯಾವರ, ವಿ4 ನ್ಯೂಸ್, ಮಂಜೇಶ್ವರ. ಇದೀಗ ಸುದ್ದಿಯಲ್ಲಿ ಚಿಕ್ಕ ವಿರಾಮ. ಇಂದು ಮಧ್ಯಾಹ್ನ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್, ಫೋಕ್ಸ್ ವ್ಯಾಗನ್. ಪವರ್ ಸ್ಟಾರ್, ಸೂಪರ್ ಸ್ಟಾರ್, ಚಾಲೆಂಜಿಂಗ್ ಸ್ಟಾರ್ ಜೊತೆಗೆಲ್ಲ ಆಕ್ಟ್ ಮಾಡಿದಿರಲ್ಲ, ನಿಮ್ ಫೇವರೆಟ್ ಸ್ಟಾರ್ ಯಾರು ಮೇಡಮ್? ಫ್ಯಾಮಿಲಿ ಸ್ಟಾರ್. ಸಿನಿಮಾದಲ್ಲಿ ಕಷ್ಟದಲ್ಲಿರೋರ್ನ ಸ್ಟಾರ್ ಕಾಪಾಡ್ತಾರೆ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. Digital Planet, one-stop store for all your IT, mobile and laptop, desktop, all-in-one PC, application software, accessories, mobile and accessories. You name it, and we have it. We offer in-house sales and service for all your computer needs. Digital Planet, we offer the best rate on mobiles. Visit us today. Digital Planet, Brahma Samaj Complex, Navbharat Circle, Mangalore. She falls, she rises, enigmatic, enchanting. Her grace, incomparable. Her power, unimaginable. Call her a creator. Call her a goddess. Call her a force of nature. We call her inspiration. Mind Diamonds presents Nua by Malabar Gold and Diamonds. ನಿಪ್ಪೋನ್ ಪೇಂಟ್ ಅಲ್ಲಿ ಏನಿದೆ ಅಂತ ಗೊತ್ತಾ? Paint ಇದೆ. ಅದಕ್ಕಿಂತ ಹೆಚ್ಚು ಪಟ್ಟಿ, ಪ್ರೈಮರ್ ಎಲ್ಲ ಇದೆ. ಅದಕ್ಕಿಂತನೂ ಜಾಸ್ತಿ. ಅದಕ್ಕಿಂತ ಜಾಸ್ತಿನಾ? ನಿಪಾನ್ ಪೇಂಟ್ ಗಿಂತ ಹೆಚ್ಚು, ಅತಿ ಶೀಘ್ರದಲ್ಲಿ. ಪುರಾತನ ಹಾಗೂ ಪಾರಂಪರಿಕ ನೋವು ನಿವಾರಕ ತೈಲ ಎಕ್ಕದ ಎಣ್ಣೆ. ಅನೇಕ ಕಾಯಿಲೆಗಳು ಒಂದು ಮದ್ದು, ಅದು ಎಕ್ಕದ ಎಣ್ಣೆ. ಮಂಡಿ ನೋವು, ಸೊಂಟ ನೋವು, ಬೆನ್ನು ನೋವು, ಕೀಳು ನೋವು, ಸುಟ್ಟಗಾಯ, ಯಾವುದೇ ರೀತಿಯ ಚರ್ಮದ ಸಮಸ್ಯೆಗಳಿಗೆ ರಾಮಬಾಣ. ನಿಮ್ಮ ಹತ್ತಿರದ ಮೆಡಿಕಲ್ ಸ್ಟೋರ್ಸ್ ಮತ್ತು ಜನರಲ್ ಸ್ಟೋರ್ಸ್ ಗಳಲ್ಲಿ ಲಭ್ಯ. ಇದೀಗ ಆನ್ಲೈನ್ ನಲ್ಲೂ ಗ್ರಾಹಕರಿಗೆ ಸಿಗಲಿದೆ. ಹೆಚ್ಚಿನ ಮಾಹಿತಿಗಾಗಿ ಕೃಷ್ಣ ಎಂಟರ್ಪ್ರೈಸಸ್, ಕಾರ್ಕಳ, ಉಡುಪಿ. ದೂರವಾಣಿ ಸಂಖ್ಯೆ 9448608426. Pull up the flicks and I take it on gear. Pull up the hands and I feel more beer. I dig it on. I sick it on. Take it on the roll and the show and the pull up the flicks and Volkswagen Virtus, German engineered for unmatched safety. Volkswagen Mangalore, Airport Road, ARD, Mangalore. Volkswagen. ದಕ್ಷಿಣ ಕನ್ನಡದ ವಿಶ್ವವಿಖ್ಯಾತ ಹಾಗೂ ಪ್ರಪ್ರಥಮ ಡೀಮ್ಡ್ ಯೂನಿವರ್ಸಿಟಿ ಎಂಬ ಹೆಗ್ಗಳಿಕೆ ಪಡೆದ ವಿಶ್ವವಿದ್ಯಾಲಯ ಏನಪೋಯ ಯೂನಿವರ್ಸಿಟಿ. ಹಚ್ಚ ಹಸಿರು ಪರಿಸರ ಹಾಗೂ ಎಲ್ಲಾ ಕ್ಷೇತ್ರಗಳಲ್ಲಿ ಶಿಕ್ಷಣವನ್ನ ನೀಡುವ ಏನಪೋಯ ಯೂನಿವರ್ಸಿಟಿ. ಏನಪೋಯ ಮೆಡಿಕಲ್, ಡೆಂಟಲ್, ನರ್ಸಿಂಗ್ ಮತ್ತು ಫಿಸಿಯೋಥೆರಪಿ ಈ ಎಲ್ಲಾ ಕಾಲೇಜ್ಗಳು ನಮ್ಮಲ್ಲಿವೆ. ಈ ಕಾಲೇಜು ನೀಡುತ್ತದೆ ಹಲವಾರು ಸೌಕರ್ಯಗಳು: ಓಪನ್ ಏರ್ ಥಿಯೇಟರ್, ಲ್ಯಾಬೋರೇಟರೀಸ್, ಲೈಬ್ರರಿ, ಕ್ಯಾಂಟೀನ್, ಪ್ರೇಯರ್ ಹಾಲ್, ಇಂಡೋರ್ ಅಂಡ್ ಔಟ್ಡೋರ್ ಗೇಮ್ಸ್, ಟೇಕ್ ಕೇರ್, ಹೋಮಿಯೋಪತಿ, warm composting, employment and placement cell. ಏನಪೋಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮೂಡಬಿದ್ರೆ ಇಂಜಿನಿಯರಿಂಗ್ ನ ಈ ಕೋರ್ಸ್ಗಳಿಗೆ ಅರ್ಜಿ ಆಹ್ವಾನಿಸಿದೆ. ಬಿಇ ಇನ್ ಕಂಪ್ಯೂಟರ್ ಸೈನ್ಸ್ ಅಂಡ್ ಎಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್, ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಎಂಜಿನಿಯರಿಂಗ್, ಮೆಕ್ಯಾನಿಕಲ್ ಎಂಜಿನಿಯರಿಂಗ್. ಏನಪೋಯ ಯೂನಿವರ್ಸಿಟಿಯಲ್ಲಿ ಅಡ್ಮಿಷನ್ ಗಾಗಿ ಸಂಪರ್ಕಿಸಿ www.enapoya.edu.in. ಭೀಮಾ ಬ್ರಿಲಿಯನ್ಸ್ ವಜ್ರಾಭರಣ ಮಹೋತ್ಸವ ಜುಲೈ 31ರವರೆಗೆ. ಪ್ರತಿ ಕ್ಯಾರೆಟ್ಗೆ 7,000 ರೂಪಾಯಿಯ ಖಚಿತ ಕ್ಯಾಶ್ ಬ್ಯಾಕ್ ಪಡೆಯಿರಿ ಮತ್ತು ವಜ್ರದ ಆಭರಣಗಳಲ್ಲಿನ ಚಿನ್ನದ ಮೇಲೆ ಪ್ರತಿ ಗ್ರಾಮ್ಗೆ ಫ್ಲಾಟ್ 500 ರೂಪಾಯಿಯ ರಿಯಾಯಿತಿಯನ್ನು ಆನಂದಿಸಿ. ಭೀಮಾ ಜುವೆಲರ್ಸ್ನ ಎಲ್ಲಾ ಶೋರೂಮ್ಗಳಲ್ಲಿ ಲಭ್ಯವಿದೆ. ಷರತ್ತುಗಳು ಅನ್ವಯ.
The Ocean Pearl Inn. Welcome to hospitality. Another landmark from the Ocean Pearl Group. Ideally located and well-equipped hospitality destination in the heart of the Mangaluru city. Find everything you need with aesthetic appeal and comfort in premium and deluxe rooms. Asian House is the city's first fine dine pan-Asian restaurant featuring Chinese, Thai, Japanese and Indian cuisine. Sagar Ratna is delighting its customers with authentic South Indian vegetarian cuisine, which are cooked fresh. Experience a world-class hospitality. The Ocean Pearl Inn, Vijay Kapikad, Mangaluru. ಇಂದು ಮಧ್ಯಾಹ್ನ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್, ಫೋಕ್ಸ್ ವ್ಯಾಗನ್. ವಿರಾಮದ ಬಳಿಕ ಈ ಸಂಜೆಗೆ ಮತ್ತೊಮ್ಮೆ ಸ್ವಾಗತ. ಸಂಸ್ಥೆಯನ್ನು ಹುಟ್ಟುಹಾಕುವುದು ಮಾತ್ರವಲ್ಲ, ಅದರ ಉದ್ದೇಶವನ್ನು ಜನರಿಗೆ ಮುಟ್ಟಿಸಿ ಅವರಿಂದ ಪ್ರೀತಿ ವಿಶ್ವಾಸವನ್ನು ಗಳಿಸಿ ಜನಸೇವೆಯ ಮೂಲಕ ಮೆಚ್ಚುಗೆ ಪಡೆಯುವುದೇ ಸಾರ್ಥಕತೆ ಎಂದು ಶ್ರೀ ಕ್ಷೇತ್ರ ಕರಿಂಜೆಯ ಮುಕ್ತಾನಂದ ಸ್ವಾಮೀಜಿ ನುಡಿದರು. ಅವರು ನೇತಾಜಿ ಬ್ರಿಗೇಡ್ ಮೂಡುಬಿದ್ರೆ ಇದರ 5ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಯನಪೋಯ ಮೆಡಿಕಲ್ ಕಾಲೇಜು ಆಸ್ಪತ್ರೆ ದೇರಳಕಟ್ಟೆ, ಜೀವನ ಸಾರ್ಥಕತೆ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮಂಗಳೂರು ಇವುಗಳ ಸಹಯೋಗದಲ್ಲಿ ಸಮಾಜ ಮಂದಿರದಲ್ಲಿ ಏರ್ಪಡಿಸಿದ್ದ ಉಚಿತ ವೈದ್ಯಕೀಯ ಶಿಬಿರ, ಚಿತ್ರಕಲಾ ಸ್ಪರ್ಧೆ, ಅಂಗಾಂಗ ದಾನ, ಮಾಹಿತಿ ಮತ್ತು ನೋಂದಾವಣೆ, ಸಹಾಯಧನ ವಿತರಣೆ, ಸನ್ಮಾನ ಹಾಗೂ ಗೌರವಾರ್ಪಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆಶೀರ್ವಚನ ನೀಡಿದರು. ಪ್ರತಿಯೊಂದು ಜೋಗುಳಲ್ಲ ಬೇರೆ ಬೇರೆ ರೀತಿಯ ಚಿತ್ರಕಲೆ ಆದಿತ್ತು, ಸಂಗೀತ ಆದಿತ್ತು, ಇನಿ ಬೇರೆ ಬೇರೆ ಕಲೆಗಳ ಬಗ್ಗೆ ಇನಿ ಜೋಗ್ಲಿಕ್ಕೆ ಅಭಿರುಚಿ ಉಂಟು. ಅವೇನೆ ಅಕ್ಲೆಗಳಲ್ಲಿ ವೇದಿಕೆಯನ್ನು ಕಲ್ಪಿಸಾದ್ರೆ ಆ ಮುಖಾಂತರವಾದ ಅಕ್ಲೇನೆ ಗುರುತಿಸೋಣ, ಗೌರವಿಸೋಣ ಜೊತೆ ಕಾರ್ಯ ಒಂದುಲ ಬಹುಶಃ ಇನಿ ಆಯೋಜನೆ ಒಂದು ಪ್ರಸ್ತುತವಾದ ಎಡ್ಡೆ ವಿಚಾರ. ಒಂದು ಸಂಸ್ಥೆನೆ ಉದೀಪನ ಬಂದು ನಾವು ಮಲ್ಲ ವಿಷಯ ಇರ್ತೇವೆ, ಅವೇನು ಉದ್ಘಾಟನೆ ಮಾಡಿ ಆ ಉದೀಪನ ಮಂದಿರ ಚಿತ್ರ ಸಂಸ್ಥೆ ನಿರಂತರವಾದ ಆ ಸಂಸ್ಥೆಯ ಉದ್ದೇಶವೇನೆ ಜನಗಳಿಗೆ ಕೊಟ್ಟಿಸ ಒಂದು ಜನಕ್ಕೆಲ್ಲ ಪ್ರೀತಿ ವಿಶ್ವಾಸ ಗಳಿಸ ಒಂದು ಆ ಸಂಸ್ಥೆ ಸಾರ್ಥಕವಾದ ದುಃಖಗುಣಪುನವೇ ಅವರೆಲ್ಲ ಪ್ರಯತ್ನ ಅಂದ್ರೆ ಸಾರ್ಥಕತೆ ಆಯ್ನ ಜನಸೇವೆನೆ ಜನ ಮೆಚ್ಚುಗೆನೆ ಪಡೆಯಲಿಕ್ಕೋಸ್ಕರ ನೇತಾಜಿ ಬ್ರಿಗೇಡ್ ನನ್ನ ವ್ಯಕ್ತಿಗವಾದ ಪ್ರೀತಿಪೂರ್ವಕವಾದ ಅಭಿನಂದಿಸಿದರೆ ಇಚ್ಛೆ ಪಡೆಯುವುದು. ದೇಹ ತ್ಯಾಗದ ನಂತರ ಅವರಿಯ ಮರಣ ನಂತರ 4 ಗಂಟೆ ಸಮಯದೊಳಗೆ ఆయన ಕಣ್ಣಲ್ಲಿ ಇನಿ ದಾನವನ್ನು ಮಾಡಿ ತೀರ್ಥ ಕೊಟ್ಟ 4 ಗಂಟೆದ ಸಮಯದೊಳಗೆ ಆ ಕಣ್ಣಲ್ಲಿ ದಾನವಂತನ ನಂಡ ನಮ್ಮ ರಟ್ಟು ಕಣ್ಣಲ್ಲಿ ಒರಿ ಜಗತ್ತದ ಇನಿ ಮಾತ ಆಗ ಹೋಗಲಿನ ವಿಷಯ ಮತ್ತು ನಂಡ ನಮ್ಮ ರಟ್ಟು ಕಂಡ ದಾನವಂತನ ನಂಡ 5 ರಟ್ಟು ವ್ಯಕ್ತಿಗಳನ್ನು ಜಗತ್ತದ ಬದುಕುತ್ತಿಯಲು ಸಾಧ್ಯವಿಲ್ಲ. 40 ವರ್ಷ ದಾಟಿದ ನಂತರ ಬರುತ್ತಿದ್ದ ಕಾಯಿಲೆಗಳು ಇಂದು ಸಣ್ಣ ವಯಸ್ಸಿನಲ್ಲಿಯೇ ನಮ್ಮನ್ನು ಆಕ್ರಮಿಸುತ್ತಿದೆ. ಇಂತಹ ವೈಪರೀತ್ಯವನ್ನು ತಡೆಯಲು ಆರೋಗ್ಯ ತಪಾಸಣೆಗಳು ಅಗತ್ಯ. ನೇತ್ರದಾನ, ಅಂಗದಾನದಂತಹ ಉತ್ತಮ ಕೆಲಸಗಳ ಬಗ್ಗೆ ಜಾಗೃತಿ ಹಾಗೂ ಮಕ್ಕಳಲ್ಲಿ ಹುದುಗಿರುವ ಪ್ರತಿಭೆಯನ್ನು ಅನಾವರಣಗೊಳಿಸಲು ವೇದಿಕೆ ಕಲ್ಪಿಸಿರುವುದು ಉತ್ತಮ ಕೆಲಸ ಎಂದರು. ಇಂತಹ ಕಾರ್ಯಕ್ರಮವನ್ನು ಆಯೋಜಿಸಿರುವುದು ಶ್ಲಾಘನೀಯ ಎಂದರು. ಶಾಸಕ ಉಮಾನಾಥ್ ಎ ಕೋಟ್ಯನ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಶುಭ ಹಾರೈಸಿದರು. ನೇತಾಜಿ ಬ್ರಿಗೇಡ್ನ ಅಧ್ಯಕ್ಷ ದಿನೇಶ್ ಶೆಟ್ಟಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದರು. ಪುರಸಭಾ ಸದಸ್ಯ ರಾಜೇಶ್ ನಾಯಕ್, ಎಂಸಿಎಸ್ ಬ್ಯಾಂಕಿನ ಅಧ್ಯಕ್ಷ ಎಂ ಬಾಹುಬಲಿ ಪ್ರಸಾದ್, ವಿಶ್ವ ಹಿಂದೂ ಪರಿಷತ್ನ ತಾಲೂಕು ಪ್ರಮುಖ್ ಸುಚೇತನ್ ಜೈನ್, ಜೀವನ ಸಾರ್ಥಕತೆಯ ಪದ್ಮಾವತಿ, ವೈದ್ಯಾಧಿಕಾರಿ ಅತಿಥಿಗಳಾಗಿ ಭಾಗವಹಿಸಿದರು. ನೇತಾಜಿ ಬ್ರಿಗೇಡ್ನ ಸ್ಥಾಪಕಾಧ್ಯಕ್ಷ ರಾಹುಲ್ ಕುಲಾಲ್ ಸ್ವಾಗತಿಸಿದರು. ರಮ್ಯಾ ಕಾರ್ಯಕ್ರಮ ನಿರೂಪಿಸಿದರು. ಅಭಿಷೇಕ್ ವಂದಿಸಿದರು. ಪ್ರೇಮಶ್ರೀ, ವಿ4 ನ್ಯೂಸ್ ಮೂಡುಬಿದ್ರೆ. ಕಾಡು ಬೆಂಡೆ ಮಳೆ ಬಿದ್ದಾಗ ತಾನೇ ಹುಟ್ಟಿ 3 ತಿಂಗಳಿನಲ್ಲಿ ಹೂ ಬಿಟ್ಟು ಕಾಯಿ ಬಿಡುತ್ತದೆ. ಓಕ್ರು ಎಂಬುದು ಕಾಡು ಬೆಂಡೆಗೆ ಇರುವ ಕೆರೇಬಿಯನ್ ಹೆಸರು. ಅದನ್ನು ಅಮೆರಿಕದವರು ಓಕ್ರಾ ಎಂದು ಊರು ಬೆಂಡೆಗೂ ಬಳಸುತ್ತಾರೆ. ಈಗ ಇಲ್ಲೂ ಬಳಕೆಗೆ ಬಂದಿದೆ. ತುಳುನಾಡಿನಲ್ಲಿ ಮತ್ತು ಕುಡ್ಲದಲ್ಲಿ ಈಗ ಈ ಕಾಡು ಬೆಂಡೆ ಎಲ್ಲಾ ಕಡೆ ಫಲ ನೀಡುತ್ತಿದೆ. ಆದರೆ ನಮ್ಮವರು ಬಳಸುವುದಿಲ್ಲ. ಎಲ್ಲ ರೀತಿಯಲ್ಲಿ ಇದು ಊರು ಬೆಂಡೆಯ ಗಿಡ, ಹೂವು, ಕಾಯಿಯಂತೆಯೇ ಇದ್ದರೂ ಹಾನಿ ಮಾಡದ ಬಗೆಯ ಮುಳ್ಳಿನ ರಚನೆ ಕೂಡ ಇದರಲ್ಲಿ ಇರುತ್ತದೆ.
ಕಾಡುಬೆಂಡೆ ಮರ ಒಂದಿದೆ, ಅದನ್ನು ಕೆಲವೆಡೆ ಕಾಡುಬೆಂಡೆ ಎಂದೇ ಕರೆಯುತ್ತಾರೆ. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ಮಂಗಳೂರು. ಪಡುಬಿದ್ರಿ ಪೊಲೀಸ್ ಠಾಣಾ ಪಕ್ಕದ ಸರ್ಕಾರಿ ಕಟ್ಟಡವೊಂದನ್ನು ಸ್ಥಳೀಯ ಸೂಪರ್ ಮಾರ್ಕೆಟ್ ಮಾಲೀಕರು ಅಕ್ರಮವಾಗಿ ಗೋಡೌನ್ ಆಗಿ ಪರಿವರ್ತಿಸಿಕೊಂಡ ಬಗ್ಗೆ ದಲಿತ ಮುಖಂಡ ಶೇಖರ್ ಹೆಜಮಾಡಿಯವರು ಆಕ್ರೋಶ ವ್ಯಕ್ತಪಡಿಸಿದ್ದು, ಮುಂದಿನ 10 ದಿನಗಳೊಳಗೆ ಅಕ್ರಮವಾಗಿ ಗೋಡೌನ್ ಆಗಿ ಪರಿವರ್ತಿಸಿಕೊಂಡಿರುವ ಕಟ್ಟಡವನ್ನು ತೆರವುಗೊಳಿಸಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಗ್ರಾಮ ಪಂಚಾಯತ್ ಅನ್ನು ಆಗ್ರಹಿಸಿದ್ದಾರೆ. ಈ ಬಗ್ಗೆ ಮಾತನಾಡಿದ ಶೇಖರ್ ಹೆಜಮಾಡಿಯವರು, ಬಂಗಾರಪ್ಪನವರು ಮುಖ್ಯಮಂತ್ರಿಯಾಗಿದ್ದ ಸಂದರ್ಭ ಸ್ವ ಉದ್ಯೋಗ ನಡೆಸಲು ಕಟ್ಟಡ ನಿರ್ಮಿಸಿ ಅರ್ಹರಿಗೆ ನೀಡಿದ ಕಟ್ಟಡದಲ್ಲಿ ಕಳೆದ 4 ವರ್ಷಗಳಿಂದ ಗ್ರಾಮ ಪಂಚಾಯತ್ನ ಗಮನಕ್ಕೂ ತಾರದೆ ಸ್ಥಳೀಯ ಸೂಪರ್ ಮಾರುಕಟ್ಟೆಯ ಮಾಲೀಕ ಈ ಕಟ್ಟಡದ ಮಧ್ಯಭಾಗದಲ್ಲಿ ಗೋಡೆ ನಿರ್ಮಿಸಿ 2 ಭಾಗವನ್ನಾಗಿ ಮಾಡಿ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಿ ಒಂದು ಪಾರ್ಶ್ವವನ್ನು ತನ್ನ ಸೂಪರ್ ಮಾರುಕಟ್ಟೆಯ ದಿನಸಿ ಸಾಮಗ್ರಿಗಳನ್ನು ಶೇಖರಣೆ ಮಾಡಿಕೊಂಡು ಗೋಡೌನ್ ಆಗಿ ಪರಿವರ್ತಿಸಿಕೊಂಡಿದ್ದಾರೆ. ಕಳೆದ 4 ವರ್ಷಗಳಿಂದ ಅಕ್ರಮವಾಗಿ ಈ ಗೋಡೌನ್ ಸರ್ಕಾರಿ ಕಟ್ಟಡದಲ್ಲಿ ಕಾರ್ಯಾಚರಿಸುತ್ತಿದ್ದರೂ ಸ್ಥಳೀಯಾಡಳಿತದ ಗಮನಕ್ಕೆ ಬಂದಿಲ್ಲ ಎಂಬುದು ನಂಬುವ ಮಾತಲ್ಲ. ಗೊತ್ತಿದ್ದರೂ ಏಕೆ ಗ್ರಾಮ ಪಂಚಾಯತ್ ಮೌನವಾಗಿದೆ? ಯಾರೊಬ್ಬರ ಬೆಂಬಲವಿಲ್ಲದೆ ಹೊರ ಜಿಲ್ಲೆಯಿಂದ ವ್ಯಾಪಾರ ನಡೆಸಲು ಬಂದ ವ್ಯಕ್ತಿಯೋರ್ವ ಈ ರೀತಿಯಾಗಿ ಸರ್ಕಾರಿ ಕಟ್ಟಡದ ದುರ್ಬಳಕೆ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಎಂದರು. ಈ ಕಟ್ಟಡ 1986ರಲ್ಲಿ ಮಂಡಲ್ ಪಂಚಾಯತಿ ಅವಧಿಯಲ್ಲಿ ಪ್ರಾರಂಭ ಆದದ್ದು. ಬಂಗಾರಪ್ಪ ಅವರು ಕರ್ನಾಟಕದ ಮುಖ್ಯಮಂತ್ರಿಯಾಗಿದ್ದರು. ಆ ಸಂದರ್ಭದಲ್ಲಿ ಗ್ರಾಮೀಣ ಜನರಿಗೆ ಸ್ವಉದ್ಯೋಗ ಮಾಡಬೇಕಂತೇಳಿ ಇಂಥ ಯೋಜನೆಯನ್ನು ಪ್ರತಿ ಊರಲ್ಲಿ ತಂದಿದ್ದಾರೆ. ಆತರ ಯೋಜನೆ ಅಡಿಯಲ್ಲಿ ಈ ಕಟ್ಟಡ ಮಂಜೂರಾಗಿದೆ. ಮಧುರಾಜ್ ಎಂಬುವವರಿಗೆ ಮಂಜೂರಾಗಿದೆ. ಅವರಲ್ಲಿ ಒಂದಷ್ಟು ಮಂದಿಗೆ ಟೆಕ್ನಿಕಲ್ ವಿದ್ಯಾಭ್ಯಾಸವನ್ನು ಕೊಡುವುದರ ಮೂಲಕ ತರಬೇತಿ ಕೊಡಬೇಕಿತ್ತು. ಇವತ್ತು ಅದು ಅಧೋಗತಿಗೆ ಬಂದು ಮುಟ್ಟಿದೆ. ಇವತ್ತು ಅವರು ಯಾರಿಗೋ ಒಳಬಾಡಿಗೆ ಕೊಟ್ಟುಬಿಟ್ಟು ಅದನ್ನು ಕಟ್ಟಡ ಒಂದು ತೀರಾ ಅಜೀರ್ಣಾವಸ್ಥೆಯಲ್ಲಿದೆ. ಅದನ್ನು ಪಂಚಾಯತ್ ಸ್ವಾಧೀನಪಡಿಸುವುದರ ಮೂಲಕ ಮತ್ತೆ ಅಭಿವೃದ್ಧಿ, ಏಕೆಂದರೆ ಇದು ಪಡುಬಿದ್ರಿಯ ಒಂದು ಬಹಳ ಒಂದು ವ್ಯಾಲ್ಯೂಯಬಲ್ ಸ್ಥಳ ಆಗಿದೆ. ಈ ಪಡುಬಿದ್ರಿಯಲ್ಲಿ ಇವತ್ತು ಬೇರೆ ಬೇರೆ ಕಾರ್ಯಕ್ರಮ, ಸಭೆ ಇರಬಹುದು, ಸಮಾರಂಭ, ಬೇರೆ ಬೇರೆ ಇದಕ್ಕೆ ಇಲ್ಲಿ ಸಭಾಭವನ ಇಲ್ಲ. ಅದನ್ನು ವಶಪಡಿಸಿಕೊಳ್ಳುವುದರ ಮೂಲಕ ಇವತ್ತು ಅಲ್ಲಿ ಒಂದು ಮತ್ತೆ ಬೇರೆ ಕಟ್ಟಡವನ್ನು ಮರುಸ್ಥಾಪನೆ ಮಾಡುವ ಸಾರ್ವಜನಿಕರ ಉಪಯೋಗಕ್ಕೆ ಬರುವಾಗೆ ಪಡುಬಿದ್ರಿ ಪಂಚಾಯತ್ ಕ್ರಮ ಕೈಗೊಳ್ಳಬೇಕು. ಪಡುಬಿದ್ರಿ ಸಾರ್ವಜನಿಕರು ಪಡುಬಿದ್ರಿ ಗ್ರಾಮ ಪಂಚಾಯತ್ ಗಮನಕ್ಕೆ ತಂದಿದ್ದಾರೆ. ಆದರೂ ಕೂಡ ಈ ತನಕ ಕ್ರಮ ಇಲ್ಲ. ಇದರಲ್ಲಿ ನಮಗೆ ಸಂದೇಹ ಬರ್ತಾ ಉಂಟು. ಏನಂತ ಹೇಳಿದ್ರೆ, ಇವತ್ತು ಗ್ರಾಮ ಪಂಚಾಯತ್ನ ಅಭಿವೃದ್ಧಿ ಅಧಿಕಾರಿ ಅವರೊಟ್ಟಿಗೆ ಶಾಮೀಲಾಗಿದ್ದಾರೆ ಅಂತೇಳಿ. ಯಾರೋ ಒಬ್ಬ ವ್ಯಾಪಾರ ಮಾಡುವನು ಇವತ್ತು ಅದನ್ನು ಗೋಡೌನ್ ಆಗಿ ಕನ್ವರ್ಟ್ ಮಾಡಿದ್ದಾನೆ. ಅದು ಸರಿಯಾದ ಕ್ರಮ ಅಲ್ಲ. ಒಂದು ವೇಳೆ ಯಾರಿಗೆ ಮಂಜೂರಾಗಿದೆ ಅವರಿಗೆ ಬೇಡ ಅಂತ ಹೇಳಿದ್ರೆ ಅದು ಶಿಥಿಲಾವಸ್ಥೆಯಲ್ಲಿ ಇರುವಾಗ ಅದನ್ನು ಪಂಚಾಯತ್ ಸ್ವಾಧೀನಪಡಿಸುವ ಮೂಲಕ ಸರ್ಕಾರದ ಸುಪರ್ದಿಗೆ ವಹಿಸಿಕೊಳ್ಳುವುದು ಸೂಕ್ತ ಕ್ರಮ. ಅದನ್ನು ಪಂಚಾಯತ್ ಮಾಡಲಿ. ಇದರಲ್ಲಿ PDO ಅವರು ಶಾಮೀಲಾಗಿದ್ದಾರೆ. ಒಂದು ವೇಳೆ ಮುಂದಿನ ದಿನದಲ್ಲಿ ಒಂದು ನಿರ್ದಿಷ್ಟ ಸಮಯದೊಳಗೆ ಇದರ ಮೇಲೆ ಕ್ರಮ ಕೈಗೊಳ್ಳದಿದ್ದರೆ ಪಂಚಾಯತಿ ನಾವು ಜಿಲ್ಲಾಧಿಕಾರಿ ಅವರಿಗೆ ಮನವಿ ಕೊಡುವುದರ ಮೂಲಕ ಇಲ್ಲಿನ ಯಾರು ಅಭಿವೃದ್ಧಿ ಅಧಿಕಾರಿ ಇದೆ ಅವನ್ನ ವಜಾ ಮಾಡುವುದರ ಮೂಲಕ ನಾವು ಕ್ರಮಕ್ಕೆ ಒತ್ತಾಯ ಮಾಡ್ತೇವೆ ಎಂಬುದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇವೆ. ಶೀಘ್ರವಾಗಿ ಈ ಅಕ್ರಮ ಗೋಡೌನ್ ಅನ್ನು ತೆರವುಗೊಳಿಸಬೇಕು. ಇಲ್ಲವಾದಲ್ಲಿ ಸಾರ್ವಜನಿಕರು ಹಾಗೂ ದಲಿತ ಸಂಘಟನೆಗಳನ್ನು ಸೇರಿಸಿ ಪ್ರತಿಭಟಿಸುವ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ಸುರೇಶ್ ಶರ್ಮಾಳ್, V4 ನ್ಯೂಸ್, ಪಡುಬಿದ್ರಿ. ಮದುವೆಯಾಗಬಾರದು ಎಂತೇನಿಲ್ಲ, ಆದರೆ ಸೂಕ್ತ ಜೋಡಿಯ ಶೋಧ ದೊಡ್ಡ ಕುದುರೆ ಕೊಂಬು ಎಂದು ನಟಿ ಮತ್ತು ಹಾಲಿ ಸಂಸದೆ ಕಂಗನಾ ರನೌತ್ ಹೇಳಿದ್ದಾರೆ. ಸಂದರ್ಶನವೊಂದರಲ್ಲಿ ಮಾತನಾಡಿದ ಅವರು, ನನ್ನ ಸಿನಿಮಾ ಯಾನ ಶಾರುಖ್ ಖಾನ್ಗಿಂತ ತುಂಬಾ ಕಷ್ಟದ್ದು. ಬೇಕೆಂದೇ ನಾನು ಖಾನ್ ಕಪೂರ್ಗಳ ಜೊತೆಗೆಲ್ಲ ನಟಿಸಿಲ್ಲ. ಇನ್ನು ಮದುವೆಯಾಗಬಾರದು ಎಂದು ತೀರ್ಮಾನಿಸಿಲ್ಲ. ನಮ್ಮ ಅಭಿನಯ ಕ್ಷೇತ್ರದಲ್ಲಿ ಗಟ್ಟಿ ಉಳಿದ ಜೋಡಿಗಳು ಒಂದೆರಡು, ತಾವೇ ಆರಿಸಿಕೊಂಡವುಗಳು ಉದುರಿವೆ. ಇನ್ನು ಯಾರೋ ಗೊತ್ತು ಮಾಡಿದ್ದಕ್ಕೆ ಕೊರಳು ಕೊಟ್ಟು ಬಾಳುವುದು ಆಗದ ಕೆಲಸ ಎಂದು ಕಂಗನಾ ರನೌತ್ ಹೇಳಿದ್ದಾರೆ. ಇದು ಇವತ್ತಿನ ಪ್ರಮುಖ ಸುದ್ದಿ. ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ V4 ನ್ಯೂಸ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ಹಾಗೂ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇಂದು ಮಧ್ಯಾಹ್ನ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್, ಫೋಕ್ಸ್ ವ್ಯಾಗನ್.